ವಿ5 ಫಿಟ್ನೆಸ್ ಹಾಗೂ ಎಸ್ಎಲ್ ಶೀಟ್ ಜ್ಯುವೆಲ್ಸ್ ಅಂಡ್ ಡೈಮಂಡ್ ಹೌಸ್ ಅರ್ಪಿಸುವ ಕರ್ನಾಟಕ ರಾಜ್ಯ 46ನೇ ಪುರುಷರ ಹಾಗೂ 37ನೇ ಮಹಿಳೆಯರ ಸೀನಿಯರ್ ವಿಭಾಗದ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಮಂಗಳೂರಿನ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಗ್ಲಾಸ್ ಹೌಸ್ನಲ್ಲಿ ಚಾಲನೆ ಸಿಕ್ಕಿತು. ಇನ್ನು 2 ದಿನಗಳ ಕಾಲ ನಡೆಯಲಿರುವ ಕ್ರೀಡಾಕೂಟದಲ್ಲಿ 200ಕ್ಕೂ ಅಧಿಕ ಮಂದಿ ಸ್ಪರ್ಧಿಗಳು ಭಾಗವಹಿಸಿದರು. ಮಂಗಳೂರಿನ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಗ್ಲಾಸ್ ಹೌಸ್ನಲ್ಲಿ ಕರ್ನಾಟಕ ರಾಜ್ಯ 46ನೇ ಪುರುಷರು ಹಾಗೂ 37ನೇ ಮಹಿಳೆಯರ ಸೀನಿಯರ್ ವಿಭಾಗದ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ಗೆ ಚಾಲನೆ ಸಿಕ್ಕಿತು. 2 ದಿನಗಳ ಕಾಲ ನಡೆಯಲಿರುವ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ಗೆ ಶಾಸಕ ಡಾ ಭರಶೆಟ್ಟಿ ಅವರು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಇಂತಹ ಸ್ಪರ್ಧೆಯಲ್ಲಿ ಹೆಚ್ಚಿನ ಮಂದಿ ಭಾಗವಹಿಸಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಶಾಸಕನಾಗಿ ಎಲ್ಲಾ ರೀತಿಯಲ್ಲೂ ಸಹಕಾರವನ್ನು ನೀಡ್ತೇನೆ ಅಂತ ಹೇಳಿದರು. ನಮ್ಮ ಯುವಕರಲ್ಲಿ ಸಹ ಈ ರೀತಿಯ ಕಾರ್ಯಕ್ರಮಗಳಿಂದಾಗಿ ಹೆಚ್ಚಿನ ಜನರು ಇದಕ್ಕೆ ಅಟ್ರಾಕ್ಷನ್ ಆದರೆ ಸ್ವಲ್ಪ ಜಾಸ್ತಿ ಎಕ್ಸ್ಪೋಜರ್ ಸಿಕ್ಕಿದ್ರೆ, ಮೀಡಿಯಾ ಎಕ್ಸ್ಪೋಜರ್ ಇರ್ಬೋದು ಸಿಕ್ಕಿದ್ರೆ ಬೇರೆ ಯುವಕರಿಗೆ ಸಹ ಇದರಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಪಾರ್ಟಿಸಿಪೇಷನ್ ಮಾಡಿದರೆ ಬಹುಶಃ ಇದಕ್ಕೂ ಸಹ ಮತ್ತು ಉತ್ತೇಜನ ಸಿಗುವಂಥ ಸಾಧ್ಯತೆ ಉಂಟು. ಶಾಸಕನಾಗಿ ಖಂಡಿತ ನನ್ನ ಹತ್ರ ಇಂಥ ಯುವಕರು ಇರ್ಬೋದು ಮತ್ತು ಏಕಲವ್ಯ ಅವಾರ್ಡಿಯಾದ ನಮ್ಮ ಅಣ್ಣ ಇದ್ದಾರೆ, ಅವರು ಸಹ ಇದರಲ್ಲಿ ತುಂಬ ಇಂಟ್ರೆಸ್ಟ್ ತೊಗೊಳ್ಳುವಂಥ ವ್ಯಕ್ತಿತ್ವ. ಶಾಸಕನಾಗಿ ಖಂಡಿತ ನನ್ನಿಂದ ಏನಾದರೂ ಆಗಬೇಕಾಗಿದ್ದರೆ ಈ ಅಸೋಸಿಯೇಷನಿಗೆ ಖಂಡಿತ ನಿಮ್ಮೊಂದಿಗೆ ಇದ್ದೇನೆ, ನಾನು ಇದಾದಷ್ಟು ಸಹಾಯವನ್ನು ನಿಮ್ಮೊಂದಿಗೆ ಮಾಡ್ತೇನೆ ಅನ್ನುವ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಇನ್ನು ಬಿಜೆಪಿ ರಾಜ್ಯ ವಕ್ತಾರ ಗಣೇಶ್ ಕಾರ್ಣಿಕ್ ಮಾತನಾಡಿ, ಸ್ಪರ್ಧಿಗಳಿಗೆ ಇನ್ನಷ್ಟು ಪ್ರೋತ್ಸಾಹ ನೀಡುವ ಕೆಲಸವಾಗಬೇಕಾಗಿದೆ ಅಂತ ಹೇಳಿದರು. ಇಡೀ ದೇಶ ಒಂದು ಅದ್ಭುತವಾದ ಬದಲಾವಣೆಯ ಕಾಲಘಟ್ಟದಲ್ಲಿದೆ. ಪದ್ಮರಾಜ್ ಅವರು, ಸತೀಶ್ ಅವರು ಮತ್ತು ಎಲ್ಲರೂ ನೀವೆಲ್ಲ ವಿನಂತಿ ಮಾಡಿದ ಹಾಗೆ ಕ್ರೀಡೆಗೆ ಪ್ರೋತ್ಸಾಹ ನೀಡುವಂಥ ಒಂದು ಅನಿವಾರ್ಯತೆ ಮತ್ತು ಅವಶ್ಯಕತೆ ನಮ್ಮ ಕಣ್ಣ ಮುಂದೆ ಇದೆ. ಆದರೆ ಸರ್ಕಾರದ ಬೆಂಬಲ ಇಲ್ಲದಿದ್ದ ಸಂದರ್ಭದಲ್ಲಿಯೂ ಕೂಡ ಸತೀಶ್ ಕುಮಾರ್ ಅವರ ಸಾಧನೆ ಅದು ಅದ್ಭುತವಾದ ಒಂದು ಪ್ರೇರಣೆ. ಅದು ಶ್ರೀ ಗೋಕರ್ಣನಾಥ ದೇವಸ್ಥಾನದ ಟ್ರಸ್ಟಿ ಪದ್ಮರಾಜ್ ಮಾತನಾಡಿ, ರಾಷ್ಟ್ರಮಟ್ಟದ ಸ್ಪರ್ಧಿಗಳಿಗೆ ಸರ್ಕಾರದಿಂದ ಪ್ರೋತ್ಸಾಹಧನ ಸಿಗಬೇಕು. ಆ ಮೂಲಕ ಅವರಿಗೆ ಇನ್ನಷ್ಟು ಪ್ರೋತ್ಸಾಹ ಸಿಕ್ಕಂತಾಗುತ್ತೆ ಅಂತ ಹೇಳಿದರು. ಇಂಥ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಇವರಿಗೆ ಬಹುಶಃ ಸರ್ಕಾರದಿಂದ ಯಾವುದೇ ಒಂದು ಸವಲತ್ತುಗಳು ಸಿಗ್ತಾ ಇಲ್ಲ. ಇಲ್ಲಿ ನಾನು ಕೇಳಿ ತಿಳಿದುಕೊಂಡ ಹಾಗೆ ಯಾವುದೇ ಒಂದು ಕಾಂಪಿಟಿಷನ್ಗೆ ಹೋಗುವಾಗ ಆ ಸ್ಪರ್ಧಿಗಳು ಬಹುಶಃ ಬಹಳಷ್ಟು ಕಷ್ಟಪಡ್ತಾರೆ. ಇದಕ್ಕೆ ಬೇಕಾದಂಥ ಹಣ ಹೊಂದಿಸಬೇಕು. ಇದಕ್ಕೆಲ್ಲ ಅವರು ಪಡುವಂಥ ಕಷ್ಟ ಬಹುಶಃ ನನಗೆ ಗೊತ್ತಿದೆ. ಆದ್ದರಿಂದ ನಾನು ಹೇಳ್ತಾ ಇರೋದು, ದಯವಿಟ್ಟು ಸರ್ಕಾರದಿಂದ ಈ ಕ್ರೀಡೆಗೆ ಒಂದು ಸೂಕ್ತ ಮಾನ್ಯತೆಯನ್ನು ದೊರಕಿಸಿ ಇದರಲ್ಲಿ ಈ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಿಗೆ ಹೋಗುವಂಥವರಿಗೆ ಏನಾದರೂ ಒಂದು ಸರ್ಕಾರದಿಂದ ಅನುದಾನವನ್ನು ಸಿಗುವ ಹಾಗೆ ತಾವೆಲ್ಲರೂ ಸೇರಿ ಪ್ರಯತ್ನಿಸಬೇಕು. ನಿಮ್ಮೊಂದಿಗೆ ನಾವು ಕೂಡ ಯಾವಾಗಲೂ ಇದ್ದೇವೆ ಅಂತ ಇಲ್ಲಿ ಮೊದಲಿಗಾಗಿ ನಾನು ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ. ಇನ್ನು ಏಕಲವ್ಯ ಪ್ರಶಸ್ತಿ ವಿಜೇತ ಕೆಪಿಎಲ್ಎ ಕಾರ್ಯದರ್ಶಿ ಸತೀಶ್ ಕುಮಾರ್ ಕುದ್ರೋಳಿ ಮಾತನಾಡಿ, ಈಗಾಗಲೇ 200ಕ್ಕೂ ಅಧಿಕ ಮಂದಿ ಸ್ಪರ್ಧಿಗಳು ಭಾಗವಹಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಬೇರೆ ಜಿಲ್ಲೆಗಳಲ್ಲೂ ಸ್ಪರ್ಧೆ ನಡೆಯಲಿದೆ ಅಂತ ಹೇಳಿದರು. ಸ್ಪರ್ಧೆಗೆ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಹಾರೈಸುತ್ತಾ, ಈ ಪ್ರದೀಪ್ ಕುಮಾರ್ ಆಚಾರ್ಯರವರು ಒಂದು ಉತ್ತಮ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಇದರಿಂದ ಯುವಕರಿಗೆ ಇನ್ಸ್ಪಿರೇಷನ್, ಉತ್ತೇಜನ ಸಿಗುವುದು ಖಂಡಿತ. ಮುಂದೆ ಈ ಒಂದು ಸ್ಪರ್ಧೆಯಿಂದ ಮುಂದೆ ನಡೆಯಲಿಕ್ಕಿರುವಂತಹ ರಾಷ್ಟ್ರೀಯ ಕ್ರೀಡಾಕೂಟಕ್ಕೆ ತಂಡವನ್ನು ಆಯ್ಕೆ ಮಾಡ್ತಾ ಇದ್ದೇವೆ. ಅದರ ನಂತರ 2021ರಲ್ಲಿ ಆಗಸ್ಟ್ನಲ್ಲಿ ಮಂಗಳೂರಿನಲ್ಲಿ ರಾಷ್ಟ್ರೀಯ ಮಟ್ಟದ ಸ್ಪರ್ಧೆ ಕೂಡ ನಡೆಯಲಿಕ್ಕಿದೆ. ಕಾರ್ಯಕ್ರಮದ ಸಂಯೋಜಕ ಹಾಗೂ ಪ್ರದೀಪ್ ಜಿಮ್ನ ಮಾಲಕರಾದ ಪ್ರದೀಪ್ ಕುಮಾರ್ ಆಚಾರ್ಯ ಅವರು ಅತಿಥಿಗಳನ್ನು ಸ್ವಾಗತಿಸಿದರು. ಈ ವೇಳೆ ಅಂತಾರಾಷ್ಟ್ರೀಯ ಪವರ್ ಲಿಫ್ಟರ್ ದೀಪಾ ವಾಸುದೇವ ಭಟ್, ಬ್ಯಾಂಕ್ ಆಫ್ ಬರೋಡದ ಅವಿನಾಶ್ ಚೌಟಾ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ರು. ಸುಮಾರು 200ಕ್ಕೂ ಅಧಿಕ ಮಂದಿ ಸ್ಪರ್ಧಿಗಳು ಭಾಗವಹಿಸಿದ್ರು. ದಕ್ಷಿಣ ಕನ್ನಡ, ಉಡುಪಿ, ಮೈಸೂರು, ದಾವಣಗೆರೆ, ಶಿವಮೊಗ್ಗ, ಬೆಂಗಳೂರು, ಹಾಸನ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಸ್ಪರ್ಧಿಗಳು ಭಾಗವಹಿಸಿದ್ರು.
ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.